ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಒಂದು, ಮದರ್ಸಗಳನ್ನು ಬ್ಯಾನ್ ಮಾಡಬೇಕು. ಎರಡನೇದು, ಅನುದಾನ ತಗೊಂಡು ಅಲ್ಲಿ ಯಾವುದೇ ರೀತಿಯ ಸರ್ಕಾರಿ ಸಿಲೆಬಸ್ ಇಲ್ಲ, ರಾಷ್ಟ್ರಗೀತೆ ಇಲ್ಲ, ಒಂದು ನೀತಿ ನಿಯಮ ಅನ್ನುವಂಥದ್ದು ಏನೇನೂ ಇಲ್ಲ, ರಿಪೋರ್ಟ್ ಕೊಡುವಂಥದ್ದಂತೂ ಇಲ್ಲ. ಸೊ ಕೆಲವೊಂದು ಮದರ್ಸೆಗಳಂತೂ ಬೋಗಸ್ ಇದ್ದಾವೆ. ಅಲ್ಲಿ ವಿದ್ಯಾರ್ಥಿಗಳಿಲ್ಲ, ಶಿಕ್ಷಕರಿಲ್ಲ. ಅಲ್ಲಿ ವಿದ್ಯಾರ್ಥಿಗಳನ್ನು ಎಲ್ಲಿಂದನೋ ಯಾವುದೋ ಒಂದು ನೋಂದಣಿ ಮಾಡ್ತಾರೆ, ಶಿಕ್ಷಕರನ್ನು ಯಾರನ್ನೋ ನೋಂದಣಿ ಮಾಡಿಕೊಂಡು ಅನುದಾನವನ್ನು, ಲಕ್ಷಗಟ್ಟಲೆ ಅನುದಾನವನ್ನು, ಕೋಟಿಗಟ್ಟಲೆ ಅನುದಾನವನ್ನು ಇವತ್ತು ಮದರ್ಸಾ ಅರೇಬಿಕ್ ಶಿಕ್ಷಣದ ಮೂಲಕ ವೇಸ್ಟ್ ಆಗ್ತಾ ಇದೆ. ಸೊ ಹಿಂದೂಗಳ ನಾವು ಕೊಡ್ತಾ ಇರುವಂಥ ಟ್ಯಾಕ್ಸ್ ಹಣದಿಂದ ಇವತ್ತು ಮದರ್ಸಾ ಅರೇಬಿಕ್ ಸ್ಕೂಲು ಕಾಲೇಜ್ಗಳಲ್ಲಿ ವೇಸ್ಟ್ ಆಗ್ತಾ ಇದೆ, ಲೂಟಿ ಹೊಡಿತಾ ಇದ್ದಾರೆ. ಇದನ್ನು ಕೂಡಲೇ ಸರ್ಕಾರ ತನಿಖೆ ಮಾಡಬೇಕು, ನಿಲ್ಲಿಸಬೇಕು. ಇಲ್ಲಾದರೆ ಶ್ರೀರಾಮ ಸೇನೆ ಸಂಘಟನೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.